ಆದ್ಮೇಲೆ ಇವರೆಲ್ಲ ಒಂದು ಮಾತಾಡಿ ಮತ್ತೆ ಸೇರಿಸ್ಕೊಂಡು ಅದು ಡಿಲೀಟ್ ಮಾಡಿದ್ದಾರೆ. ಎಲ್ಲೆಯ ಮಲಗಿದ್ದೆ, ಎಲ್ಲಿ ಮಲಗಿದ್ದೆ ಎಷ್ಟು ದಿನ, ಈಗ ಬಂದಿದ್ದೀರ ಅಳ್ಳಾಡಿಸ್ಕೊಂಡು. ತುಂಬಾ ದೊಡ್ಡವರು, ಈಗ 4 ದಿನ ಅಂತಂದ್ರೆ ಫುಲ್ ಲೆಕ್ಕ ತಗೊಳ್ಳೋಣ. ಇತ್ತೀಚೆಗೆ ಡಿ ಬಾಸ್ ಜೀವನದಲ್ಲಿ ಬಿರುಗಾಳಿಯೇ ಎದ್ದಿತ್ತು. ಆರಂಭದಲ್ಲಿ 25 ಕೋಟಿ ದೋಖ ಪ್ರಕರಣದ ಸದ್ದು ಮಾಡಿದ್ರೆ ಇದು ತಣ್ಣಗಾಗುವಷ್ಟರಲ್ಲಿ ಇದಕ್ಕೆ ಹಲ್ಲೆಯೊಂದು ತಳುಕು ಹಾಕಿತ್ತು. ಮೈಸೂರಿನ ಹೋಟೆಲ್ ಒಂದರಲ್ಲಿ ಡಿ ಬಾಸ್ ಸಿಬ್ಬಂದಿಯ ಮೇಲೆ ಹಲ್ಲೆ ನಡೆಸಿದ್ದಾರೆ ಎಂದು ಇಂದ್ರಜಿತ್ ಆರೋಪಿಸಿದ್ರು. ಮತ್ತೊಂದೆಡೆ ಸಂಘಟನೆಯೆಂದು ಡಿ ಬಾಸ್ ಅನ್ನು ಚಿತ್ರರಂಗದಿಂದ ಬ್ಯಾನ್ ಮಾಡಬೇಕು ಎಂದು ವಾಣಿಜ್ಯ ಮಂಡಳಿಗೆ ಮನವಿಯನ್ನು ಸಲ್ಲಿಸಿದ್ರು. ಈ ಮಧ್ಯೆ ಡಿ ಬಾಸ್ ಬ್ಯಾನ್ ಅನ್ನು ಸುದ್ದಿಯೆಂದು ಹೊರಬಿದ್ದಿದೆ. ಡಿ ಬಾಸ್ ಬ್ಯಾನ್ ಅಂದಾಕ್ಷಣ ದರ್ಶನ್ ಅವರು ಚಿತ್ರರಂಗದಿಂದಲೇ ಬ್ಯಾನ್ ಆಗಿದ್ದಾರೆ ಅಂತ ಅನ್ಕೋಬೇಡಿ. ಡಿ ಬಾಸ್ ಬ್ಯಾನ್ ಆಗಿರೋದು ಮಾಧ್ಯಮಗಳಿಂದ. ಇಂದ್ರಜಿತ್ ಆರೋಪದ ವಿಚಾರದಲ್ಲಿ ಡಿ ಬಾಸ್ ಸಖತ್ತಾಗಿ ರೆಬಲ್ ಆಗಿದ್ರು. ನೀವು ನನ್ನಲ್ಲಿ ಕೇಳ್ತೀರಾ, ಹಾಗೆ ಅವರಲ್ಲಿ ಹೋಗಿ ದರ್ಶನ್ ಹೀಗಂದ, ಇದಕ್ಕೆ ನೀವು ಏನಂತೀರಾ ಎಂದು ಕೇಳ್ತೀರಾ, ತಂದಿಡೋ ಕೆಲಸ ಮಾಡಬೇಡಿ ಎಂದು ಮಾಧ್ಯಮದವರಿಗೆ ನೇರವಾಗಿಯೇ ಡಿ ಬಾಸ್ ಹೇಳಿದ್ರು. ಇಲ್ಲಿಯ ತನಕ ಮಾಧ್ಯಮದವರು ಸೀರಿಯಸ್ ಆಗಿ ತೆಗೆದುಕೊಂಡಿರಲಿಲ್ಲ. ಆದರೆ ಮಾಧ್ಯಮದವರ ವಿರುದ್ಧ ಡಿ ಬಾಸ್ ಮಾತನಾಡಿದ್ದಾರೆ ಎಂದು ಹೇಳಲಾಗಿರೋ ಆಡಿಯೋ ಒಂದು ವೈರಲ್ ಆಗಿತ್ತು ನೋಡಿ. ಅದರಲ್ಲಿ ಡಿ ಬಾಸ್ ಪತ್ರಕರ್ತರ ವಿರುದ್ಧ ತುಂಬಾನೇ ಕೆಟ್ಟದಾಗಿ ಮಾತನಾಡಿದ್ರು. ಈ ವಿಚಾರವಾಗಿ ಡಿ ಬಾಸ್ ಕೂಡ ಸ್ಪಷ್ಟನೆಯನ್ನು ನೀಡಿರಲಿಲ್ಲ. ಹೀಗಾಗಿ ಇದು ಡಿ ಬಾಸ್ ಅವರೇ ಮಾತನಾಡಿರುವ ಆಡಿಯೋ ಎಂದು ಮಾಧ್ಯಮದವರಿಗೆ ಖಾತ್ರಿಯಾಯಿತು. ಈ ವಿಚಾರವಾಗಿ ಬೇಸರಗೊಂಡ ಮಾಧ್ಯಮ ಮಿತ್ರರು ಇನ್ಮುಂದೆ ನಾವು ದರ್ಶನ್ ಅವರ ಯಾವುದೇ ಸುದ್ದಿಯನ್ನು ಬಿತ್ತರಿಸಲ್ಲ ಎಂದು ನಿರ್ಧರಿಸಿದ್ರು. ಒಂದು ಆಡಿಯೋ ಯಾವ ಮಟ್ಟಕ್ಕೆ ಪ್ರಭಾವ ಬೀರಿತ್ತು ಅಂದ್ರೆ ವಾಹಿನಿಯಲ್ಲಿ ಮಾತ್ರವಲ್ಲ, ಅವರ ವೆಬ್ಸೈಟ್ನಲ್ಲೂ ದರ್ಶನ್ ಅವರ ಸುದ್ದಿಗೆ ಅವಕಾಶವಿಲ್ಲ. ಇತ್ತೀಚೆಗೆ ದರ್ಶನ್ ಅವರ ಟೆಂಪಲ್ ರನ್ ಅಷ್ಟೇ ಯಾಕೆ, ಚಿತ್ರರಂಗದಲ್ಲಿ 24 ವರ್ಷ ಪೂರೈಸಿದ ಸಂಭ್ರಮಾಚರಣೆಯ ಒಂದು ತುಣುಕು ಕೂಡ ಯಾವುದೇ ಮಾಧ್ಯಮದಲ್ಲಿ ಪ್ರಸಾರವಾಗಿಲ್ಲ. ಅಷ್ಟಕ್ಕೂ ಈ ಹಗ್ಗ ಜಗ್ಗಾಟ ಎಷ್ಟು ದಿನ ಇರುತ್ತೆ ಎನ್ನೋದೇ ಪ್ರಶ್ನಾರ್ಥಕ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.